ತ್ರಿವಿಕ್ರಮನ ಬಲತಳವನ್ನು ಸೇರ್ತಾನೆ ಎನ್ನುವಂತಹ ಮಾತು ಅಕ್ಷರಾರ್ಥದಲ್ಲಿಯೂ ಸತ್ಯ ಆಗ್ತದೆ. ಹಿರಿಯವರು ನನಗೆ ಬೋಧಿಸಿದ್ದಾರೆ. ಮಾಡಬಾರದ ಕೃತ್ಯವನ್ನು ಯಾವನೇ ಮಾಡಲಿ ಅವನಿಗೆ ಆಗಬಾರದೇ ಆಗುತ್ತದೆ ಎನ್ನುವುದಕ್ಕೆ ನಮ್ಮ ತಂದೆಯವರಾಗಿರುವಂತಹ ಸತ್ಯವಂತ ಮಹಾರಾಯರು ದೃಶ್ಯವಾಗಿ ಈಗಲೂ ತಲೆ ಕೆಳಗಾಗಿ ನೇತಾಡುತ್ತಿರುವಂತಹ ದೃಶ್ಯವನ್ನು ನಾವು ಕಾಣುತ್ತಾ ಇದ್ದೇವೆ. ಯಾರೇ ಆಗಲಿ ತಮ್ಮದಾಗಿರುವಂತಹ ಗತಿಯೇನು, ನಡೆಯೇನು, ನುಡಿಯೇನು ಎನ್ನುವುದನ್ನು ಶುದ್ಧ ಭಾವನೆಯಿಂದ ನೋಡಿ ನಡೆದು ಉಂಟಾದರೆ ಅವರೆಲ್ಲರಿಗೂ ದೈವ ಕೃಪೆ ಇದ್ದೇ ಇದೆ. ನಮ್ಮ ವಂಶದ ಪುನಃಪುರುಷರಾಗಿರುವಂತಹ ಭಗವಾನ್ ಭಾಸ್ಕರ ಪ್ರಪಂಚಕ್ಕೆ ನೀತಿಯನ್ನು ಸಾರ್ತಾನೆ, ಬೋಧಿಸ್ತಾ ಇರ್ತಾನೆ ಅಂತವರನ್ನಾದರೂ ಗೋತ್ರದಲ್ಲಿ ಹಿರಿಯರಾದ, ವರ್ಣದಲ್ಲಿ ಪ್ರಬುದ್ಧರಾದಂತಹ ಬ್ರಾಹ್ಮಣರಾದರೂ ಈ ಶಕ್ತಿಯನ್ನು ಕೊಡುವಂತ ಬೇಡಿಕೊಳ್ಳುವುದು ಅದಕ್ಕಾಗಿ ಅಂತ ಕಾಣುತ್ತದೆ. ವಿಷಮ ಗುರುಗಳು 7 ರಥದಲ್ಲಿ ಎಸೆವ ಸಾರಥಿ ಹೇಳವ, ವಿಷಗದಿನ ರಥವನ್ನೇ ಚಕ್ರಾದರೂ ಕರ್ಮಗಳ ಸಮನಿಷ್ಠ ಭಗವಂತನಾದ ದೇವರ. ಹುಟ್ಟುವಾಗ ದೊಡ್ಡವನಾಗಿ ಕಂಡರೂ ಆಕಾಶದ ಮಧ್ಯಪಥದಲ್ಲಿ ಸಣ್ಣವನಾಗಿ ಕಾಣ್ತಾನೆ. ಯಾಕೆ? ಒಬ್ಬ ವ್ಯಕ್ತಿತ್ವದಲ್ಲಿ ಎತ್ತರವನ್ನು ಸಾಧಿಸಿದಾಗ ಬಡಬಗ್ಗರಿಗೆ ಕಾಣುವವರ ಕಣ್ಣಿಗೆ ಸಣ್ಣವನಾಗಿ ಕಂಡರೆ ಕಂಡವರ ಅಂತರಂಗದಲ್ಲಿ ಅವರ ಭವ್ಯವಾದ ಆಕಾರ ದೊಡ್ಡದಾಗಿ ಮೂಡಲ್ಪಡುತ್ತದೆ ಅಂತ ಸತ್ಯ. ಮಾತಾಡುವಾಗ ಸತ್ಯವೆಂದು, ಆಚರಿಸುವಾಗ ಧರ್ಮವೆಂದು, ಪೂಜಿಸುವಾಗ ದೈವವೆಂದು ನಾನು ಆರಾಧಿಸುತ್ತಿರುವುದು ಸತ್ಯ ಸಂಕಲ್ಪ ಸ್ವರೂಪವಾಗಿರುವ ಸತ್ಯವಾದ ಪರಿಶುದ್ಧರಾಗಿರುವಂತಹ ಭಗವಂತರು. ಸತ್ಯವನ್ನು ವ್ರತವಾಗಿ ಸ್ವೀಕರಿಸಿದ್ದೇನೆ. ನಾನು ಕೊರೋನಾಧುರದ ಕಾಲದಲ್ಲಿ ನಾನು ಸ್ವಲ್ಪ ತಪ್ಪಿದ್ದೇನೆ ಎಂದು ನನಗೆ ಅರಿವಾಗಿ ಇನ್ನು ಮುಂದಿನ ಜೀವನ ಹರಿಷ್ಟದಂತ ಬದುಕು ಹೇಗೆ ಕೇಳಿದೆ, ಸತ್ಯವನ್ನೇ ಹೆತ್ತ ತಾಯಿ ಅಂತ ನಂಬಿ ಸತ್ಯಕ್ಕೆ ಯಾವ ಕಾಲಕ್ಕೂ ದ್ರೋಹವಾಗದಂತೆ ಬದುಕು. ಮಗನಾದಂತಹ ವೈಹಿತಾಶ್ವ, ಮಡದಿಯಾದಂತಹ ಚಂದ್ರವತಿ, ಸುಶೀಲರಾದಂತಹ ಮಂತ್ರಿ, ಸುಶಿಕ್ಷಿತರಾಗಿರುವಂತಹ ಪ್ರಜಾವರ್ಗ, ಸಾಕೇತ ಸಾಮ್ರಾಜ್ಯಕ್ಕಿಂತ ಇನ್ನು ಹೆಚ್ಚಿನದ್ದಾದಂತಹ ಭಾಗ್ಯ ಬೇಡ, ಸಾಕು ಸಾಕೇತ ಅಂತ ಹೇಳುವಲ್ಲಿವರೆಗೆ ಪ್ರಬುದ್ಧನಾಗಿದ್ದಾನೆ, ವಿಶ್ವಾಸಿಯಾಗಿದ್ದಾನೆ, ಯಾವ ಮಟ್ಟದಲ್ಲಿಯೂ ಕುಂದಿಲ್ಲದೆ ಬದುಕುತ್ತಾ ಇದ್ದಾನೆ ಹರಿಶ್ಚಂದ್ರನಾಗಿರುವುದು ನನ್ನ ವೈರಿನಾಯರು ಕೂಡ ಕೊಂಡಾಡುತ್ತಿರುವಂತಹ ನುಡಿ. ಇವತ್ತಿಗೆ ಕೆಲ ದಿವಸಗಳ ಹಿಂದೆ ಬಹಳಷ್ಟು ಮಂದಿಗಳು ಬಂದು ನಮ್ಮಲ್ಲಿ ಶರಣಾರ್ಥವನ್ನು ಮಾಡುವುದು ಹೇಳಿದರು. ಹಾಗಾದ್ರೆ ಮಹತ್ತರವಾಗಿರುವ ಕೆಲವು ಯಜ್ಞಗಳನ್ನು ಮಾಡಿದ ನನಗೆ ಹಿರಿಯರು, ಪ್ರಬುದ್ಧರು, ಮಾರ್ಗದರ್ಶಕರು, ಸುಶಿಕ್ಷಿತರೆಲ್ಲ ಹೇಳುವಾಗ ಚಂಪುರದರವನ್ನು ನಾನು ಮಾಡಲೇಬೇಕು, ಅದಕ್ಕೆ ನಾನು ಸಮರ್ಥ ಎನ್ನುವುದನ್ನೇ ಅವರು ಸೂಚಿಸುವುದಲ್ವೇ? ಕುಲಗುರುಗಳಾಗಿರುವಂತಹ ವೈದಿಕರ ಅನುಮತಿಯನ್ನು ಬೇಡಿ ನಾನು ತೊಡಗಿದ್ದೇನೆ. ಗುರುನಾಹುತಿಯ ಕಾಲಘಟ್ಟ ಸಮೀಪಿಸ್ತಾ ಇದೆ. ಆದರೆ ಯಾರು ಹೇಳ್ತಾ ಇದ್ದಾರೆ, ಮಹತ್ವರಾಗಿರುವಂತಹ ವಿಶ್ವಾಮಿತ್ರ ಮಹರ್ಷಿಗಳ ಆಗಮನ ನಮ್ಮ ಸಾಕೇತ ಕಾಲುತ್ತಾ ಉಂಟು. ಅವರನ್ನು ಎದುರುಗಡೆ